ಮಂಗಳೂರಿನ ಫಳ್ನೀರ್ ರಸ್ತೆಯಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಜೆಮ್ಸ್ಟೋನ್ ಜ್ಯುವೆಲ್ಲರಿ ಪ್ರದರ್ಶನ ಮತ್ತು ಮಾರಾಟವು ಆರಂಭಗೊಂಡಿದ್ದು ಮಾರ್ಚ್ 16ರವರೆಗೆ ನಡೆಯಲಿದೆ. ಜ್ಯುವೆಲ್ಲರಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ನಗರದ ಬ್ಯೂಟಿಷಿಯನ್ ದೀಪಲ್ ಪ್ರೀತ್ ಶೆಟ್ಟಿ ಮತ್ತು ಹವ್ಯಾಸಿ ಸಮಾಲೋಚಕಿ ರಶ್ಮಿ ಆರ್ ಪ್ರಭು ಚಾಲನೆ ನೀಡಿ ಶುಭ ಹಾರೈಸಿದ್ರು. ಈ ಉತ್ಸವದಲ್ಲಿ ಏರಾ, ಪ್ರೇಸಿಯಾ, ವಿರಾಜ್ ಸಂಗ್ರಹಗಳಿದ್ದು ಪ್ರತಿಯೊಂದು ಕೂಡ ಸಂಪ್ರದಾಯ ಮತ್ತು ಸಮಕಾಲೀನ ವಿನ್ಯಾಸದ ವಿಶಿಷ್ಟತೆಗೆ ಹೆಸರುವಾಸಿಯಾಗಿದೆ. ಗ್ರಾಹಕರು ತಮಗಿಷ್ಟವಾದ ಆಭರಣಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕಿಯರಾದ ಬ್ಯೂಟಿಷಿಯನ್ ದೀಪಲ್ ಪ್ರೀತ್ ಶೆಟ್ಟಿ ಮತ್ತು ಹವ್ಯಾಸಿ ಸಮಾಲೋಚಕಿ ರಶ್ಮಿ ಆರ್ ಪ್ರಭು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಮೈಮುನಾ ಮತ್ತವರ ಪುತ್ರಿ ಅಶ್ವಿನಾ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಉತ್ಸವದಲ್ಲಿ ಏರಾ, ಪ್ರೇಸಿಯಾ, ವಿರಾಜ್ ಸಂಗ್ರಹಗಳಿದ್ದು ಪ್ರತಿಯೊಂದು ಕೂಡ ಸಂಪ್ರದಾಯ ಮತ್ತು ಸಮಕಾಲೀನ ವಿನ್ಯಾಸದ ವಿಶಿಷ್ಟತೆಗೆ ಹೆಸರುವಾಸಿಯಾಗಿದೆ. ಗ್ರಾಹಕರು ತಮಗಿಷ್ಟವಾದ ಆಭರಣಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಮಿತೇಶ್ ಕುಲಾಲ್ ಕಾರ್ಯಕ್ರಮ ನಿರೂಪಿಸಿದ್ರು. ಪೂರ್ಣೇಶ್, ವಿ4 ನ್ಯೂಸ್, ಮಂಗಳೂರು.